ರಾಜ್ಯದಲ್ಲಿ ಕೋಮುಗಲಭೆಗೆ ಕಾರಣವಾಗುವವರ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಪುತ್ತೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪುತ್ತೂರಿನಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೋಮು ಸಾಮರಸ್ಯ ಕದಡುವ ಸಂಘಟನೆಗಳ ವಿರುದ್ಧ ಕಠಿಣ ಕಾನೂನನ್ನು ತರಲಾಗುವುದು ಎಂದರು. ಆರ್ಎಸ್ಎಸ್ ಹಾಗೂ ಬಜರಂಗದಳಕ್ಕೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಕೆಟ್ಟದಾಗಿ ಕಾಣುತ್ತಿದ್ದು ಇವರಿಗೆ ಕಾಮಾಲೆ ಕಾಯಿಲೆ ಇದೆ ಎಂದರು. ಜಗದೀಶ್ ಶೆಟ್ಟರಿಗೆ, ಈಶ್ವರಪ್ಪನಿಗೆ, ಅನಂತ್ ಕುಮಾರ್ಗೆ ನಾನು ನಿಮ್ಮ ಪ್ರಧಾನಿಗೆ, ನಿಮ್ಮ ಪಕ್ಷದ ಪ್ರಧಾನಮಂತ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿರಿ ಅವರಿಗೆ ಅಂತ ಹೇಳಿದೆ. ಈ ಗಿರಾಕಿಗಳು ಬಂದಿದ್ರಲ್ಲ, ನಾನು ಮಾತಾಡಲಿಲ್ಲ, ಅನಂತ್ ಕುಮಾರೂ ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರೂ ಮಾತಾಡಲಿಲ್ಲ, ಈಶ್ವರಪ್ಪನೂ ಮಾತಾಡಲಿಲ್ಲ. ಇವಾಗ ಏನಂತ ಕರಿಬೇಕು? ರೋಗಿಗಳು ಅಷ್ಟೇ ಅಲ್ಲ, ರೈತರ ವಿರೋಧಿಗಳು. ಸಚಿವರಾದ ಯುಟಿ ಖಾದರ್, ರಮಾನಾಥ್ ರೈ, ಶಾಸಕಿ ಶಕುಂತಲಾ ಶೆಟ್ಟಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಪುತ್ತೂರಿನಾದ್ಯಂತ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಭದ್ರತೆಯ ಕಾರಣಕ್ಕಾಗಿ ಕೆಲ ಮಾಧ್ಯಮದ ಮಂದಿಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿರ್ಬಂಧಿಸಲಾಗಿತ್ತು.